ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾತೆ ಕಾನನದರಿನ ಹರೇ ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನತೆ ತಗದದಿಂದತೆ ಗಿಡದಗದೆ ದಿಮಿತದಿಂದತೆ ತಗದದಿಂದತೆ ದಿಮಿತದಿಂದತೆ ತಗದದಿಂದತೆ ದಿದದೈತೆ ದಿಮಿತದಿಂದತೆ ದಿತದಿಂದತೆ ತಗದದಿಂದತೆ ದಿದದೈ ದಿದದೈ ತಗದದಿಂದತೆ ದಿಮಿತದಿಂದತೆ ದಿತದಿಂದತೆ ತಗದದಿಂದತೆ ದಿಮಿತದಿಂದತೆ ದಿದದೈ ದಿದದೈ ಜನತದಿಂದತೆ ಜನದ ಜನದೈ 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 ದೀತನ ತನದೋತನ ತನದೀತನ ತನದೋತನ ತನದೀತನ ದಿರಿನೋ ದೋತನ ದಿರಿನ ದಿರಿನ ತೈತಗತದಿಂದತೆ ದಿಮಿತದಿಂದತೆ ದೀತದಿಂದತೆ ತಗತದಿಂದತೆ ದಿಮಿತದಿಂದತೆ ದಿನರೇ ದಿನರೇ ತತ್ತೋಂಗ ದಿಕ್ಕುತಗತೆ ತಾದರಿ ಗಿಡಗಿಡದ ದಿತ್ತೋಂಗ ದಿಕ್ಕುತಗತೆ ತಾದರಿ ಗಿಡಗಿಡದ ತತ್ತೋಂಗ ದಿಕ್ಕುತಗತೆ ತಾದರಿ ಗಿಡಗಿಡದ ದಿತ್ತೋಂಗ ದಿಕ್ಕುತಗತೆ ತಗತದಿಂದತೆ ದಿಮಿತದಿಂದತೆ ದಿತದಿಂದತೆ ತಗತದಿಂದತೆ ದಿಮಿತದಿಂದತೆ ದಿನರೇ ದಿನರೇ ದಿತ್ತಾಂ ಸಿಂಗ್ ಆಹೋ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಕ್ಷೇತ್ರಪಾಲ ದೇವರು ಮತ್ತು ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಕ್ಷೇತ್ರಪಾಲ ದೇವರು ನಂಬಿದಂತಹ ಭಕ್ತರ ಪ್ರೀತಿ ಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಅರ್ಪಣಮಸ್ತು. ಆಹೋ ಸ್ಥಳದಲ್ಲಿ ನೆಲೆಯಾಗಿರುವಂತಹ ಸಕಲ ದೇವರುಗಳು ಮತ್ತು ಸಕಲ ಸ್ಥಳದಲ್ಲಿ ನೆಲೆಯಾಗಿರುವಂತಹ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಅರ್ಪಣಮಸ್ತು. स्वागतं कृष्णा हरे 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 स्वागतं कृष्णा
ಶರಣಾಗತೋ ಕೃಷ್ಣ ಸ್ವಾಗತೋ ಕೃಷ್ಣ ಶರಣಾಗತೋ ಕೃಷ್ಣ ಮಧುರಾಪುರ ಸದನ ಮೃದುವದನ ಮಧುಸೂದನ ಮಧುರಾಪುರ ಸದನ ಮೃದುವದನ ಮಧುಸೂದನ ಮಿತ ಸ್ವಾಗತೋ ಕೃಷ್ಣ ಶರಣಾಗತೋ ಕೃಷ್ಣ ಸ್ವಾಗತೋ ಕೃಷ್ಣ ಶರಣಾಗತೋ ಕೃಷ್ಣ ಭೋಗದಾತ ಸುಲಭ ಸುಪುಷ್ಪಗಂಧ ಕಳಭ ಭೋಗದಾತ ಸುಲಭ ಸುಪುಷ್ಪಗಂಧ ಕಳಭ ಕಸೂರಿ ತಿಲಕ ಮಹಿಪ ಮಮ ಕಾಂತನಂದ ಗೋಪ ಗೋಪ ಸ್ವಾಗತೋ ಕೃಷ್ಣ ಶರಣಾಗತೋ ಕೃಷ್ಣ ಸ್ವಾಗತೋ ಕೃಷ್ಣ ಶರಣಾಗತೋ ಕೃಷ್ಣ ಮುಷ್ಟಿಕಾಸುರ ಚಾನೋರ ಮಲ್ಲ ಮಲ್ಲ ವಿಶಾರದ ಮಧುಸೂದನೋ ಆ ಆ ಆ ಮುಷ್ಟಿಕಾಸುರ ಚಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನೋ ಮರ್ದನ ಕಲಿಂಗ ನರ್ತನ ಗೋಕುಲ ರಕ್ಷಣ ಜಗಲ ಸುಲಕ್ಷಣ ದೇವ ಮರ್ದನ ಕಲಿಂಗ ನರ್ತನ ಗೋಕುಲ ರಕ್ಷಣ ಜಗಲ ಸುಲಕ್ಷಣ ದೇವ ಶಿಷ್ಟ ಜನ ಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಬಲಾನ್ವಿತ वीर मुनि जन विहार मदन सुख मार दैत्य संहार देव धीर मुनि जन विहार मदन कुमार दैत्य संहार देव मधुर मधुर रति सरस साहस गज युवती जन मानस पूजित मधुर मधुर रति सरस साहस गज युवती जन मानस पूजित स्वागतो कृष्ण शरणागतो कृष्ण स्वागतो कृष्ण शरणागतो कृष्ण तुदन 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 दिन दी दिदन 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 दिन दी दिदन 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 दिन दी दिदन 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 दिन दी दिदन दिन दी दिदन दिन दी तदे दिन दी तई दिन दी तई दिन दी तई दिन दी दिन दी दिन दी दिन दी तदे तोंग तो तगद दिन दी होगी हेल महतो ಶವರಂಗಧಾಮ ಬಾರು ಮನೆಗೆ ಕಣ್ಣು ಮುಚ್ಚಲು
ಬಲು ಸೇರದೆ ನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗಿ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪುಡಮಡುತ್ತ ವರ್ಣಿಪೆನಿ ಕಥಾಮೃತ ಲಕ್ಷ್ಮೀ ದೇವಿ ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ಪಾಲನೆ ಪೋಷಣೆಗಳಿಗೆ ನೀನೇ ಅಧಿಷ್ಠಾತ ದೇವತೆ ಮಗನೇ ಎನ್ನುವ ಹಾಗೆ ಆದಿಮಾಯಾದೇವಿಯ ಅಪ್ಪಣೆ ಆದೇಶಗಳು ನನಗಾದ ಕಾರಣದಿಂದಲೇ ಸತ್ವ ರಜ ತಮ ಎನ್ನುವಂತಹ ಗುಣಗಳನ್ನು ಏಕಸಾಮ್ಯವಾಗಿ ಕಂಡುಕೊಳ್ಳುತ್ತಾ ಜನನ ಮರಣಗಳ ನಡುವನ ಅವಧಿಯೇ ಜೀವನ ಎನ್ನುವ ಹಾಗೆ ಸಂಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬರುತ್ತಾ ಇದ್ದೇನೆ. ಲಕ್ಷ್ಮಿ, ಏನು ಸ್ವಾಮಿ? ಎಂದಿನಂತೆ ಇವತ್ತು ಉಂಟು ಏನದು ನೋಡಂತೆ. ಪಾಲ್ಗೆಡಲ ಅಂಗಳವಾದಂತ ಸ್ಥಿರ ಸಾಗರದ ಮಧ್ಯದೊಳಗಿನ ವೈಕುಂಠವೇ ನಾವಿರುವಂತಹ ಪವಿತ್ರ ತಾಣ. ಸರಿ. ಸನಕ, ಸನಾತನ, ಸ್ಕಂದ, ನಾರದ, ರುದ್ರ ಇವರೆಲ್ಲರೂ ನಮ್ಮ ಸ್ತುತಿ ಪಾಠಕರಾಗಿದ್ದಾರೆ. ನನ್ನ ಅಗಾಧವಾದಂತ ಪ್ರತಿಭೆಯನ್ನು ತಿಳಿದಂತ ಜ್ಞಾನಿಗಳು ಕೂಡ ತೇನಾವಿನಃ ತೃಣಮಪಿನ ಚಲತಿ ಎನ್ನುವ ಹಾಗೆ ಉದ್ಗರಿಸಿದ್ದಾರೆ. ಸರಿ. ಅಂದರೆ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕೆಂದಾದ್ರೆ ನನ್ನ ಪ್ರೇರಣೆ, ಪ್ರಚೋದನೆ, ಪ್ರೋತ್ಸಾಹ ಇದು ಅಗತ್ಯವಾಗಿರುತ್ತದೆ. ಹೌದಲ್ವೇ? ಶಕ್ತಿ ಸ್ವರೂಪಿಣಿಯಾದಂತ ನಿನ್ನನ್ನು ಪಡೆದವನಿದ್ದೇನೆ. ಯಾಕೆ? ಬೇಕಾದ ಹೊತ್ತಲ್ಲಿ
ಧನಲಕ್ಷ್ಮಿಯಾಗಿ ಒದಗಿ ಬರುವುದಕ್ಕೆ ನೀನಿದ್ದೀಯ. ನನ್ನ ಪಾಲನೆ ಎನ್ನುವಂತಹ ಕಾರ್ಯಕ್ಕೆ ಅನುಗುಣವಾಗಿ ನಿನ್ನ ಗುಣವನ್ನೇ ನನಗಾಗಿ ಮುಡಿಪಾಗಿರಿಸಿದ್ದಿ ನಿಜ ಎನ್ನುವ ಸಂತೋಷ ನನಗಿದೆ. ಒಂದು ಹೊತ್ತಿನಲ್ಲಿ ಭಗ್ನ ಭುಗ್ನಳಾದಂತಹ ಭೂದೇವಿಯ ತಳದಲ್ಲಿ ಅಧರ್ಮವೇ ತಾಂಡವವಾಡುತ್ತಿರುವಂತಹ ಹೊತ್ತು ಸಾಧು ಸಂತರು ನನ್ನಲ್ಲಿ ಬಂದು ಮೊರೆಯನ್ನಿಟ್ಟರು. ಹೇಗೆ ಸ್ವಾಮಿ? ಧರೆಯಲ್ಲಿ ಧರ್ಮವು ನಶಿಸಿ ಹೋಗುತ್ತಾ ಇದೆ, ಅಧರ್ಮವು ತಾಂಡವವಾಡುತ್ತಾ ಇದೆ ಎನ್ನುವ ಹಾಗೆ ಪ್ರತಿಜ್ಞಾಪೂರ್ವಕವಾಗಿ ಅಭಯವನ್ನು ಇಟ್ಟಿದ್ದೇನೆ. ಸರಿ, ಆಡಿದರೆ ಸಾಲುತ್ತದೆ ಹೇಳು. ಇಲ್ಲ ಸ್ವಾಮಿ, ಆಡಿನ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ತಾನೆ. ಅದಕ್ಕಾಗಿ ಆಯಾಯ ಕಾಲಾನು ಸಂದರ್ಭಕ್ಕನುಗುಣವಾಗಿ ಆಯಾಯ ರೂಪಗಳನ್ನು ಧರಿಸಿ ಭೂಮಿಗೆ ಬಂದವನಿದ್ದೇನೆ. ದುಷ್ಟರನ್ನು ವಧಿಸಿದ್ದೇನೆ, ಶಿಷ್ಟರನ್ನು ರಕ್ಷಿಸಿದ್ದೇನೆ. ಹಾಗಂತ ಹೇಳಿ ದುಷ್ಟರ ನಿರ್ನಾಮ ಆಗಿದೆ ಇಲ್ಲ, ಇನ್ನೂ ಇದ್ದಾರೆ ದುಷ್ಟರು. ಹೇಗೆ? ಎಷ್ಟು ನಿರ್ನಾಮ ಆಗಿದೆ ಅಷ್ಟೋ ನಿರ್ಮಾಣವಾಗುತ್ತಲೇ ಇದೆ ದುಷ್ಟ ಶಕ್ತಿ. ಹೌದು ಸ್ವಾಮಿ, ಹೌದಪ್ಪ. ಕೆಟ್ಟ ಬೀಜ ಸುಟ್ಟರು ಮತ್ತೆ ಮೊಳಕೆ ಹೊಡೆಯುತ್ತದೆ ಎನ್ನುವ ಹಾಗೆ ಹುಟ್ಟುತ್ತಲೇ ಇದ್ದಾರೆ. ಹಾಗಂತ ಹೇಳಿ ದುಷ್ಟರ ನಿರ್ನಾಮ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆ? ಅನಂತ ಶಯನ ಅಂತ ನನ್ನನ್ನು ಕೊಂಡಾಡುತ್ತಾರೆ. ಮಲಗಿದ್ದಲ್ಲೇ ಇರ್ತೇನೆ. ಎಲ್ಲಿರುವುದು? ವಿಶ್ವವ್ಯಾಪಿ ನಾನು. ಈ ಲೋಕವೇ ನನ್ನ ಮನೆ. ಹಾಗಂತ ಹೇಳಿ ನನ್ನನ್ನು ವಿಶ್ವನಾಥ ಅಂತ ಕೊಂಡಾಡ್ತಾರೆ. ಸಚ್ಚಿನಾನಂದ. ಹೌದು, ಸತ್ ಚಿತ್ ಆನಂದ, ಸಂತೋಷ ಅಂದ್ರೆ ನಾನೇ. ಹಾಗಿದ್ರು ನಾನು ಯಾರ ಮನೆಯಲ್ಲಿರುವುದು? ನಿನ್ನ ಮನೆಯಲ್ಲಿ ಅಲ್ವೇ? ಹೆಂಡತಿ ಮನೆಯಲ್ಲಿ ಇರುವುದು. ನನಗೆ ಮನೆ ಅಂತ ಇಲ್ಲ. ಹಾಗಂತ ಹೇಳಿ ಲೋಕವನ್ನೇ ಮನೆಯಾಗಿರಿಸಿಕೊಂಡು ಲೋಕದಲ್ಲಿ ಆಗುವಂತಹ ದುಷ್ಟ ಶಕ್ತಿಗಳ ನಿರ್ನಾಮ ಹೇಗೆ ಆಗಬೇಕು ಎನ್ನುವ ಹಾಗೆ ಮಲಗಿದಲ್ಲಿಯೇ ಆಲೋಚಿಸುವವ ನಾನು. ಎಂದಿನಂತೆ ಈ ಪಾಲ್ಗಡಲ ಅಂಗಳದ ಮಧ್ಯದಲ್ಲಿ ಒಟ್ಟಿಗೆ ಭೂದೇವಿ ಅಂತ ಸಂತೋಷ ನೆಮ್ಮದಿ ಇಲ್ಲಿ ಇರುವಾಗ ಕೇಳಿದ್ಯಾ? ನಿನಗೆ ಕೇಳುತ್ತಾ ಇದೆ ಏನು ಸ್ವಾಮಿ? ಅದು ನೀನು ಏನೋ ಹೇಳಬೇಕು ಅಂತ ಯೋಚಿಸ್ತಾ ಇದೆ. ಏನು ಸ್ವಾಮಿ?
ಅದಟನ ಏನ ಪತಿಗೆ ಬಣ್ಣಿಸಲಿ. ನಿಮ್ಮ ಮಹಿಮೆಯನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆ ಉಳ್ಳಂತಹ ಆದಿಶೇಷನಿಂದಲೂ ಅಸಾಧ್ಯವಾಗಿ ಹೋದಿತು. ಅದು ಅಲ್ವೇ? ತಿಳಿದಿದ್ದೆ ನೀನು. ಹೌದು. ಯಾರು ಹೇಳಿದ್ದು? ಏನು ನಿನಗೆ ಗೊತ್ತಿಲ್ಲ ಅಂತ? ಇಷ್ಟೆಲ್ಲ ಗೊತ್ತುಂಟು ನೋಡು. ಅದೆಲ್ಲ ಗೊತ್ತಿದೆ ಸ್ವಾಮಿ. ಹೌದು. ಒಂದು ಸಮಯದಲ್ಲಿ ಅಘಟಿತ ಘಟನಾಪಟು ನೀವೇ ಅಲ್ವೇ? ಅಲ್ವಾ? ಒಂದು ಸಮಯದಲ್ಲಿ ಅದೆಷ್ಟು ಅವತಾರಗಳನ್ನ ಎತ್ತಿದವರು ನೀವಿದ್ದೀರಿ. ಲೋಕದಲ್ಲಿ ಒಂದು ಮಾತಿದೆ. ಏನು? ಯಾರಿಗಾದ್ರೂ ಚಿಂತೆ ಬಂತ, ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ ಅಲ್ವಾ? ನಿನ್ನೆಯ ಚಿಂತೆಯನ್ನು ದೂರ ಮಾಡುವುದಕ್ಕೆ ಲಕ್ಷ್ಮೀ ಕಾಂತನಿದ್ದಾನೆ ಎಂಬುದಾಗಿ ಕೊಂಡಾಡುತ್ತಾರೆ. ಹೌದಪ್ಪ. ಹೌದು. ನೋಡಿದ್ಯಾ? ಈ ಕ್ಷೀರ ಸಾಗರದ ಒಳಗೆ ಯಾರೆಲ್ಲ ಕಣ್ಣೀರು ಸುರಿಸಿಕೊಂಡು ಬರ್ತಾರೋ ಅವರೆಲ್ಲರ ಕಣ್ಣೀರನ್ನು ಒರೆಸಿ ಅವರಿಗೆ ಅಭಯದ ಮುಖವನ್ನು ತರಿಸಿಕೊಡುವಂತ ಆನಂದಮಯಿ ನಾನು. ಅಲ್ವೇ? ಅಲ್ವೇ? ಅದಕ್ಕಾಗಿ ನನ್ನನ್ನು ಸಚ್ಚಿದಾನ ಅಂತ ಕರೀರಿ. ಹೌದು ಸ್ವಾಮಿ. ಸಚ್ಚಿದಾನ ಅಂತ ಹೇಳಿದ್ರೆ ಏನು? ಸಚ್ಚಿದಾನಂದ ಅಂತ ಹೇಳಿದ್ರೆ ಸಂತೋಷ. ಸಂತೋಷ. ಎಲ್ಲರಲ್ಲಿ ಸಂತೋಷ ಇರಬೇಕು. ಹೌದು. ಅದಕ್ಕಾಗಿಯೇ ಪ್ರಯತ್ನ ಮಾಡುವವರು. ಎಲ್ಲರಿಗೂ ಸಂತೋಷವನ್ನು ಕೊಡುವವರು ನೀವಲ್ಲ. ಹಾಗಾಗಿ ನಿಮ್ಮನ್ನು ಸಂತೋಷರು ಎಂಬುದಾಗಿ ಕೊಂಡಾಡುತ್ತಾ ಇದ್ದ ಅಲ್ವೇ ಸ್ವಾಮಿ? ಏನು ಕೇಳುವುದಕ್ಕಾಗಿ ಹೊರಟು ನಿಂತವು ಅಲ್ಲ. ನೀನು ಇಷ್ಟೆಲ್ಲ ನನ್ನನ್ನು ಬಣ್ಣಿಸ್ತಾ ಇದ್ದ. ಹೌದು. ಇದರಲ್ಲಿ ವಿಶೇಷ ಏನು ಇಲ್ಲ. ಯಾಕೆ? ಯಾಕೆ? ನನ್ನ ರತ್ಕಮಲ ವಾಸಿನಿ ನೀನು ಅಲ್ವೇ? ನನ್ನಲ್ಲೇ ಅಡಕವಾಗಿರುವಾಗ ನನ್ನಲ್ಲಿರುವಂತಹ ವಿಶೇಷತೆಯನ್ನು ದಿವಸ ಆಗಲು ಕಾಣುತ್ತಿ, ಕಾಣುವವಳು ನನ್ನನ್ನು ಹೊಗಳ್ತಿ. ಹೌದು. ನಿನಗೆ ಅದೇ ಸಂತೋಷ. ಅದೇ ಸಂತೋಷ ಅಲ್ವಾ? ಅದೇ ಕೆಲಸ ಅಲ್ವೇ ನನಗೆ? ನನ್ನಲ್ಲಿರುವಂತ ವಿಶೇಷತೆಯನ್ನು ನಿನ್ನ ನಾಲಿಗೆಯಲ್ಲಿ ಹೇಳಿದ್ರೆ ನಿನಗೆ ಅದೇ ಸಂತೋಷ ಅಲ್ವೇ? ಅಲ್ವೇ? ಪ್ರಪಂಚ ಮುಖಕ್ಕೆ ಗಂಡ ಹೆಂಡತಿಯರು ಹೇಗೆ ಇರಬೇಕು ಎನ್ನುವ ಹಾಗೆ ತೋರ್ಪಡಿಸಿಕೊಟ್ಟವಳೆ ನಿದರ್ಶನವೇ ನಾವಾಗಿದ್ದೇವೆ ಅಲ್ವಾ? ಅಲ್ವೇ? ಲಕ್ಷ್ಮಿ ನಾರಾಯಣ ಮೊದಲು ಹೆಸರು ಯಾರ್ದು? ಲಕ್ಷ್ಮಿ ನಿನ್ನದು. ಅಲ್ವೇ? ಯಾಕೆ? ನೀನಿಲ್ಲದೆ ನಾನಿಲ್ಲ. ಹೌದು. ಅಷ್ಟರ ಮಟ್ಟಿಗೆ ನಮ್ಮ ಬೆಸುಗೆ ಉಂಟು ಅಂತ ಆಯ್ತು ಅಲ್ವೇ? ಏನು? ನಾವು ಮಾತಾಡ್ತಾ ಇರುವಾಗ ಕೇಳ್ತಾ ಇದೆ ದೂರದಲ್ಲಿ ಸ್ವರ ನನ್ನದೇ ನಾಮಸ್ಮರಣೆ ಅಲ್ಲ. ಯಾರಾಗಿ ಜಯ ನಮಃ ಜಯ ಗೋರಾಯಣ ಜಯ ನಮಃ ನಾರಾಯಣ ಜಯ ನಾರಾಯಣ ಜಯ ನಾರದನನ್ನು ಕಾಣ ಸಂತೋಷವಾಯಿತು. ನಿಮ್ಮ ಮುಖವನ್ನು ಕಾಣುವಾಗಲೇ ನನಗೆ ಆನಂದ ಆಗುವುದು. ಹೌದಪ್ಪ. ಎಷ್ಟು ಮಂದಿ ಸ್ತುತಿಪಾಠಕರಿದ್ದಾರೆ, ಆದ್ರೆ ನೀವು ನನ್ನ ನಾಮಸ್ಮರಣೆಯನ್ನು ಮಾಡಿದ ತಕ್ಷಣ ಆಗುವ ಸಂತೋಷವೇ ಬೇರೆ. ಆದ್ರೆ ವಿಶೇಷತೆ ಏನು? ಯಾವ ಹೊತ್ತಿಗೆ ಎಲ್ಲಿಗೆ ಗಮಿಸಬೇಕು ಎನ್ನುವ ಹಾಗೆ ಯೋಚಿಸಿದ್ರೆ ಸಾಕು ಇವರು ಅಲ್ವಾ ಲಕ್ಷ್ಮಿ? ಹೊತ್ತಿಗೆ ಸರಿಯಾಗಿ ಅಲ್ಲಿ ತಲುಪ್ತೀರಿ ನೀವು. ಯಾಕೆ? ಮನೋವೇಗದ ಬೆಂಬಲ ನಿಮಗಿದೆ. ಯಾರಾದ್ರೆ ಬರುವವರು ಇವರು, ನೀವಲ್ಲ. ಬರಬಾರ್ದು ಎಂದೆನಿಸಿಕೊಂಡಾಗ ಬಾರದೆ ಇರುವವರು ಇವರಲ್ಲ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ನೀವಲ್ಲ. ಯಾವ ಹೊತ್ತಿಗೆ ಎಲ್ಲಿಗೆ ಗಮಿಸಬೇಕು ನಿಮ್ಮ ಯೋಚನೆ ಬಿಟ್ಟದ್ದು. ಹಾಗಂತ ಹೇಳಿ ಲಕ್ಷ್ಮಿ, ಏನು ಕೆಲವರೆಲ್ಲ ಹೇಳ್ತಾರೆ ಹೇಗದು? ಕಲಹ ಪ್ರಿಯ ಅಂತ ನಾರದರನ್ನು. ಯಾಕೆ ಹಾಗೆ ಹೇಳೋದವರನ್ನ? ತಪ್ಪಲ್ಲ. ಕಾ ಅಂತ ಹೇಳಿದ್ರೆ ಏನು? ಕಮಲಜ ಅಲ್ವಾ? ಹೌದು. ಆಮೇಲೆ ಲಾ ಅಂತ ಹೇಳಿದ್ರೆ ಲಕ್ಷ್ಮೀ ರಮಣ. ಹ ಅಂತ ಹೇಳಿದ್ರೆ
ಹರ ಹರ. ಈ ಮೂವರ ಪ್ರಿಯ, ಹಾ, ಅದಕ್ಕಾಗಿ ಅವರನ್ನು ಕಲಹ ಪ್ರಿಯ ಅಂತ ಕರೆಯುವುದು. ಹೌದೇ? ಇದು ಲೋಕದಲ್ಲಿ ಕೆಲವೊಮ್ಮೆ ಕುಂಕು ಮಾತಾಡ್ತಾರೆ ನಾರದರ ಬಗ್ಗೆ. ಅವರ ವಿಶೇಷತೆ ಏನು ಎನ್ನುವ ಹಾಗೆ ನನಗೆ ಗೊತ್ತುಂಟಲ್ಲ. ಹೌದು. ಲೋಕದಲ್ಲಿ ಏನಾಗಬೇಕು ಎನ್ನುವ ಹಾಗೆ ರೂಪಿಸಿ ಕೊಡುವವರು ಅವರು ಅಲ್ವಾ? ಅಲ್ವೇ? ಆಮೇಲೆ ಅದನ್ನು ಸಾರ್ಥಕಪಡಿಸುವುದಕ್ಕೆ ನಾನಿದ್ದೇನೆ ನೀವಿದ್ದೀರಿ ಎನ್ನುವ ನಿರ್ಭಯವಾಗಿ ಒಂದು ನಂಬಿಕೆ ಅವರಿಗೆ ಉಂಟು. ಸ್ವಾಮಿ, ಮಹತಿ ಎಂಬ ಈ ವೀಣೆಯ ತರಳ ತಂತಿಗಳನ್ನು ನಿಮ್ಮ ವಿರಳ ಬೆರಳುಗಳಿಂದ ಮೀಟುತ್ತಾ ಈ ಕಡೆ ಬಂದಿರಲ್ಲ. ಯಾಕೆ ಸ್ವಾಮಿ ಬಂದಿರಿ? ಓ ದೇವರ ದೇವ, ಲಾಲಿತು ದೇವರ ದೇವ, ಲಾಲಿತು ದೇವರ ದೇವ, ಗುಣಶೀಲದ ಪ್ರೇಮದಿ ಕಾವ, ಗುಣಶೀಲದ ಪ್ರೇಮದಿ ಕಾವ. ಗುಣಶೀಲದ ಪ್ರೇಮದಿ ಕಾವ, ಗುಣಶೀಲದ ಪ್ರೇಮದಿ ಕಾವ. ಭೂಲೋಕದ ಜನಜಾಲ ವೈದಿಕ ಸುಖ, ಭೂಲೋಕದ ಜನಜಾಲ ವೈದಿಕ ಸುಖ, ಅನಾದಿ ಪರವನು ಮರೆತಿಯಲೇ. ಲಾಲಿತು ದೇವರ ದೇವ, ಗುಣಶೀಲದ ಪ್ರೇಮದಿ ಕಾವ ದೇವ. ದೇವರೇ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎತ್ತೇಳಿ, ನನಗೆ ವಂದನೆ ನೀವು ಮಾಡುವುದಕ್ಕಿಂತ ನಾನೇ ನಿಮಗೆ ಮಾಡಬೇಕು. ನಮ್ಮ ದೇವರಲ್ವೇ ನೀವು? ಭಕ್ತಿ ಭಕ್ತನಲ್ವೇ? ಪ್ರಾಮುಖ್ಯ. ನಾನು ಮತ್ತೆ ಅನವರತವೂ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಇರುವವನಲ್ವೇ? ನೀವಿಲ್ಲದಿದ್ರೆ ನಾನಿದ್ದೇನಾ? ಸ್ವಾಮಿ, ಹ, ಗುಣತ್ರಯಗಳಲ್ಲಿ ಹ, ಸಾತ್ವಿಕ ಗುಣವನ್ನ ಹೊಂದಿದಂತ ನೀವು ಹ. ಪಾಲನೆಯ ಕಾರ್ಯವನ್ನು ಮಾಡುತ್ತಾ ಇದ್ದೀರಿ. ಹ್ಮ್. ಲೋಕ ಸಮಸ್ತವನ್ನು ಸಮಾನತೆಯಿಂದ ಕಾಣುವಂತಹ ಸಾತ್ವಿಕ ಗುಣವುಳ್ಳವರು ನೀವಾಗಿದ್ದೀರಾ. ಹೌದು. ಆದ್ರೆ ಏನು ಮಾಡೋಣ ದೇವರೇ, ಹ್ಮ್ ನೀವು ಆಡಿದಂತೆ ಹ್ಮ್ 3 ಲೋಕಗಳಲ್ಲಿ ಹ್ಮ್ ಏಕಕಾಲದಲ್ಲಿ ಸಂಚರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನ ನಾನಾಗಿದ್ದೇನೆ. ಹೌದು. ನಿಮ್ಮ ಅನುಗ್ರಹದಿಂದ ಅದು ಸತ್ಯವಾಗಿದೆ. ಹ್ಮ್ ಆದರೆ ಲೋಕವನ್ನು ಸಂಚಾರ ಮಾಡಿ ನನ್ನದಾದಂತಹ ಜ್ಞಾನ ಚಕ್ಷುಗಳಿಂದ ಲೋಕವೆಲ್ಲವನ್ನು ವೀಕ್ಷಿಸಿದೆ ಎಂದಾದ್ರೆ ಗೋಚರಿಸುತ್ತಿರುವುದು ಒಂದೇ ಸ್ವಾಮಿ. ಯಾವುದು? ಭೂಲೋಕದ ಕಡೆ ಗಮನ. ಭೂಲೋಕದ ಕಡೆ. ಹೌದು. ಅತ್ತ ಕಡೆಯೇ ನಾ ಹೋಗಿ ನಿತ್ಯ ಬಂದ. ನೂತನ. ಯಾಕಾಗಿ? ಯಾಕೆ? ಕರ್ಮಾನುಷ್ಠಾನಕ್ಕೆ ದಾರಿಯಾಗಿ ಆ ಎಡೆಯಾಗಿ ಈ ಭೂಲೋಕ ಇರುವುದು. ಬೇಕಾದ ಹೊತ್ತಿಗೆ ಬೇಕಾದಂತಹ ಜೀವಿಗೆ ಎಷ್ಟರ ಮಟ್ಟಿಗೆ ಏನು ಬೇಕು ಇದೆಲ್ಲವನ್ನು ಒದಗಿಸಿಕೊಡುತ್ತಾ ಲಕ್ಷ್ಮಿಯಾದಂತ ನನ್ನ ಹೆಂಡತಿ ಯಾವ ಹೊತ್ತಿಗೆ ಕಾಲಿರಿಸಬೇಕು, ಯಾವ ಹೊತ್ತಿಗೆ ಅವರು ಕರೆದಾಗ ಹೋಗಬೇಕು, ಇದೆಲ್ಲವನ್ನು ಇಲ್ಲೇ ಕುಳಿತು ಆಲೋಚನೆ ಮಾಡುವವ ನಾನು. ಹಾಗಂತ ಹೇಳಿ ಬೀಸುವಂತ ಗಾಳಿಯು ನನ್ನನ್ನು ಬಿಟ್ಟು ಬೀಸುವುದಿಲ್ಲ. ಅದು ನಿಮಗೆ ಗೊತ್ತುಂಟು. ನಾರದ್ರೆ ಏನು ಇಷ್ಟೆಲ್ಲ ಇರುವಾಗ ಭೂಲೋಕದ ಬಗೆಗೆ ನೀವು ಹೇಳಬೇಕು ಅಂತ ಬಂದಿರೇ? ಹೌದು ದೇವರೇ. ಯಾವಾಗಲೂ ಪ್ರಕಾಶಮಾನವಾಗಿ ಕಂಗೊಳಿಸುವಂತ ನಿಮ್ಮ ಮುಖ ಇವತ್ತು ಕುಂದಿದೆ. ಭೂಲೋಕದ ಬಗೆಗೆ ಹೇಳಬೇಕು ಅಂತಾದ್ರೆ ಎಂತೆಂಥವರು ಇದ್ದಾರೆ. ಆಹಾ, ನೋಡಬಾರದೆ? ಹೌದಪ್ಪ, ಧರ್ಮವನ್ನು ಪರಿಪಾಲನೆ ಮಾಡುವವರು ಇದ್ದಾರೆ. ಧರ್ಮ ಎನ್ನುವುದು ಕಾಣಬೇಕು ಅಂತಾದ್ರೆ ಧರ್ಮವನ್ನು ಮೆಟ್ಟಿ ನಿಲ್ಲುವವ ಯಾರಾದ್ರೂ ಇರಬೇಕು ಅಲ್ವಾ? ಹೌದು. ಈಗ ಪ್ರಕಾಶಮಾನವಾಗಿ ಒಂದು ದೀಪ ಕಂಗೊಳಿಸಬೇಕು ಅಂತಾದ್ರೆ ಕತ್ತಲ ಆವರಿಸಲೇಬೇಕು. ಹೌದು. ಹೀಗೆಲ್ಲ ಇರುವಂತದ್ದೇ, ಅದರಲ್ಲಿ ಏನು ವಿಶೇಷ ಇಲ್ಲ.
ಆದ್ರೆ ನೀವು ಏನೋ ವಿಶೇಷ ಇದ್ದ ಹಾಗೆ ಹೇಳ್ತಾ ಇದ್ದೀರಿ. ಹೌದು ದೇವ. ಏನದು ಸ್ವಾಮಿ ಕೇಳ್ತೀರಾ? ಸುಖ ಅನುಭವಿಸೇ ಮದ ಮುಖರು, ಸುಖ ಅನುಭವಿಸೇ ಮದ ಮುಖರು, ಜನಹಿತ ಧರ್ಮವ ಗಣಿಸದೆ ಮೆರೆವರು, ಜನಹಿತ ಧರ್ಮವ ಗಣಿಸದೆ ಮೆರೆವರು, ಎಳೆದವ ಭಯವು ತಿಳಿಯಲಿ ಜೀವನ ತನ ಜನ ಸಂಗ್ರಹಿಸುವರು, ಸುಖ ಅನುಭವಿಸೇ ಮದ ಮುಖರು, ಲಾಲಿಸುವುದೇ ವರದೇವ. ಓ ದೇವರೇ, ಭೂಲೋಕ ಎನ್ನುವುದು ನಿತ್ಯ ನೂತನವಾದದ್ದು ಎನ್ನುವ ಹಾಗೆ ನೀವು ಆಡಿದ್ದೀರಿ. ಹೌದು, ಅದು ಸತ್ಯವಾದದ್ದೇ. ಯಾವಾಗಲೂ ವಿಶೇಷತೆಯನ್ನು ಕಾಣುತ್ತಾ ಇರ್ತೇವೆ ನಾವು. ಆದ್ರೆ ವಿಶೇಷ ಎನ್ನುವುದು ಯಾವ ರೀತಿಯಲ್ಲಿ ಇರ್ತದೆ ಎನ್ನುವುದು ಇರುವುದು. ವಿಶೇಷ ಯಾಕೆ? ಯಾಕೆ? ಕರ್ಮವಾಂಚಿತನಾಗಿ ಜೀವರು ಎನ್ನುವವನು ನಡೆಯಬೇಕು ಅಂತಾದ್ರೆ ಆಕರ್ಷಣೀಯವಾದಂತ ಯಾವುದಾದ್ರೂ ಕೇಂದ್ರ ಬೇಕು. ಹೌದು. ಕೇಂದ್ರವನ್ನು ನಾವು ಎಲ್ಲಿ ನಿರ್ಮಾಣ ಮಾಡಿದ್ದೇವೆ? ಭೂಲೋಕದಲ್ಲಿ ಮಾಡಿದ್ದೇವೆ. ಅದು ಸರಿ ಉಂಟಾ? ಎಲ್ಲವೂ ಸರಿ ಉಂಟು ಅಂತ ಅರ್ಥ ಅಲ್ವಾ? ಆದ್ರೆ ಕರ್ಮಾನುಷ್ಠಾನ ಎನ್ನುವುದು ಬೇಕು ಅಂತಾದ್ರೆ ಅವನಿಗೆ ಆ ಕರ್ಮ ಪ್ರಚೋದನೆ ಬೇಕು. ಬೇಕು ಅಂತಾದ್ರೆ ಆಕರ್ಷಣೆ ಎನ್ನುವುದು ಬೇಕು. ಕರ್ಮಾಧ್ಯಕ್ಷ ನೀವಿರುವಾಗ ಎಲ್ಲವೂ ಅಲ್ಲಿ ಇರುತ್ತದೆ ಎನ್ನುವುದು ಸತ್ಯ ಅಲ್ವೇ? ಆದ್ರೆ ಬಾರದು ನಡೆಯುತ್ತಾ ಇದೆ ಎನ್ನುವುದಲ್ಲಿ ಭೂಲೋಕದಲ್ಲಿ. ಹೌದು ದೇವರೇ, ನಡೆಯಬಾರದು ನಡೆಯುತ್ತಾ ಇದೆ. ನಾರದ್ರೆ ಏನು ಇದು? ಯಾಕೆ ದೇವರೇ? ಏನೋ ಸುತ್ತಾಗಿ ಮಾತಾಡ್ತಾ ಇದ್ದೀರಿ. ಕಾರಣ ಇದೆ. ನಡೆಯಬಾರದು ನಡೆಯುತ್ತಾ ಇದೆ. ಲಕ್ಷ್ಮಿ, ಇದರ ಅರ್ಥ ಏನು? ಹಾಗಾಗುವುದಕ್ಕುಂಟೆ ಕಾರಣ ಇದೆ. ಪ್ರಪಂಚದಲ್ಲಿರುವಂತಹ ಜನರೆಲ್ಲರೂ ಲೋಭಿಗಳಾಗಿದ್ದಾರೆ, ಸ್ವಾರ್ಥಿಗಳಾಗಿದ್ದಾರೆ. ಓಹೋ, ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಹೇಯ ಕಾರ್ಯವನ್ನು ಮಾಡುವಂತ ಕ್ಷೀಣ ಮಟ್ಟಕ್ಕೆ ತಲುಪಿದ್ದಾರೆ ಜನರು. ಓಹೋ, ಯಾರಾದ್ರೆ ಸ್ವಾರ್ಥ ಎನ್ನುವುದು ಬೇಕು. ನಾನು ಎನ್ನುವುದು ಹುಟ್ಟಿಕೊಂಡಾಗಲೇ ಸ್ವಾರ್ಥ ಎನ್ನುವುದು ಬಂತು ಅಂತಲೇ ಅರ್ಥ. ಅದು ಹೌದು. ಹಾಗಂತ ಹೇಳಿ ಹೀನ ಮಟ್ಟಕ್ಕೆ ಇಳಿದಾದ್ರು ತಾನು ಬಯಸಿದನ್ನು ಪಡೆಯಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಅದು ಹೀನ ಮಟ್ಟದ ಸ್ವಾರ್ಥ. ಹೌದು ದೇವ್ರೆ. ಅದು ಯಾವ ರೀತಿಯಲ್ಲಿ? ಒಂದು ತಾಯಿಯಾದವಳು 10 ಮಕ್ಕಳನ್ನು ಹೆತ್ತು ಅವರನ್ನು ಕಷ್ಟಪಟ್ಟು ಪೊರೆಯುತ್ತಾಳೆ, ತಟಸ್ಥಳಾಗಿರ್ತಾಳೆ. ಆದ್ರೆ 10 ಮಕ್ಕಳಿಗೂ ಒಂದೇ ರೀತಿಯಲ್ಲಿ ತನ್ನ ಪ್ರೀತಿಯನ್ನು ಹಂಚಿಕೊಳ್ತಾಳೆ. ಆದ್ರೆ 10 ಮಕ್ಕಳನ್ನು ಹೆತ್ತ ತಾಯಿಯನ್ನು ಪೊರೆಯುವುದಕ್ಕೆ ಒಬ್ಬ ಮಗನು ಇರುವುದಿಲ್ಲ ದೇವರು. ಓಹೋ, ಈಗ ಹಾಗಾಗಿದ? ಹಾಗಾದ್ರೆ ಹೆತ್ತಂತ ತಾಯಿಯನ್ನೇ ದೂಷಿಸುತ್ತಾ ಇದ್ದಾರೆ. ಗರ್ಭವಾಂಛ ದುಃಖವನ್ನು ಅನುಭವಿಸಿದಂತ ತಾಯಿಯನ್ನು ತಾನು ಪರಿಪಾಲಿಸುವುದಕ್ಕೆ ಆಗದಂತ ಮಗು ಆದ್ರೂ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ದು ಯಾಕೆ? ತಪ್ಪಲ್ವೇ? ಆದ್ರೂ ಲೋಕದ ವಿಚಾರಕ್ಕೆ ಅನುಗುಣವಾಗಿ ನಾವು ಯೋಚನೆ ಮಾಡಿದ್ರೆ ಅವರವರ ಕರ್ಮಕ್ಕನುಗುಣವಾಗಿ ಅವರವರು ಕೆಲವೊಮ್ಮೆ ನಡೆದುಕೊಳ್ಳುತ್ತಾರೆ. ಅದು ಹೌದು ದೇವರೇ, ಅಲ್ವೇ? ಆದ್ರೆ ವಿಧಿ ಎನ್ನುವುದು ಲಿಖಿತವಾಗಿ ಬರೆದಿರುತ್ತದಲ್ಲ, ಆ ನೆಲೆಯಲ್ಲಿ ಆಡುವುದಿದ್ರೆ ಅದನ್ನು ತಪ್ಪಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳುದ ನೀವು? ಆಗಬಹುದು ಎನ್ನುವ ಹಾಗೆ ನಾ ಸಂಶಯಿಸುತ್ತಾ ಇದ್ದೇನೆ. ಓಹೋ, ಅಷ್ಟರ ಮಟ್ಟಿಗೆ ನಮ್ಮ ಜೀವರುಗಳು ಇಳಿದಿದ್ದಾರೆ ಅಂತ ಆಯ್ತು. ಹೆಗಲ ಮೇಲೆ ಹೊತ್ತುಕೊಂಡು ನಡೆದಂತಹ ತಂದೆಯನ್ನೇ ಎಡಗಾಲಿನಿಂದ ತುಳಿಯುವಂತ ಮಕ್ಕಳಿದ್ದಾರೆ, ಈಗ ಹುಟ್ಟಿಕೊಂಡಿದ್ದಾರೆ. ಹೌದೇ? ಅನ್ಯಾಯಗಳು ನಡೆಯುತ್ತಾ ಇವೆ, ಅಧರ್ಮಗಳು ನಡೆಯುತ್ತಾ ಇವೆ. ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆ ಇಂತಾದ ಮಹಾಪಾತಕಗಳನ್ನು ಜನರು ಎಸಗುತ್ತಾ ಇದ್ದಾರೆ. ದೇವರು ಅಧರ್ಮಿಗಳಾಗಿ ನಡೆಯುತ್ತಾ ಇದ್ದಾರೆ. ಅದಕ್ಕಾಗಿ ಇಷ್ಟು ದುಃಖ ನನ್ನ ಮುಖದಲ್ಲಿ. ಹೌದೇ? ಸಂತೋಷ ಇಲ್ಲದೆ ಜ್ಞಾನ ಗಳಿಸೆ ಮೌದಿ
ಒದಗಿಸಿ ನರನು ನಾವೊದಗಿಸಿ ನರನು ಹೀನತೆನ ತುಳಿದು ಹಾನಿ ದುರ್ಮಾರ್ಗದಿ ಹೀನತೆನ ತುಳಿದು ಹಾನಿ ದುರ್ಮಾರ್ಗದಿ ತಾನಡೆದಿರುವ ಲೋಕದಲ್ಲಿ ಕಲ್ಯಾಣವಾಗಬೇಕು, ಒಳಿತಾಗಬೇಕು ಎನ್ನುವ ಹಾಗೆ ಬಯಸುತ್ತಾ ನನ್ನ ಸ್ತುತಿ ಪಾಠಕರಾಗಿ ನನ್ನ ಕಾರ್ಯಕ್ಕೆ ಸರಿಯಾಗುವಂತೆ ನಡೆದುಕೊಳ್ಳುವವರು ನೀವು ಸ್ವಾಮಿ. ಈ ಹೊತ್ತಿಗೆ ಈ ಲೋಕದಲ್ಲಿ ಅಧರ್ಮವೇ ತಾಂಡವವಾಡುತ್ತಾ ಇದೆ. ಹೌದು ದೇವ್ರೆ. ಪಂಚಪಾತಕಗಳು ನಡೆಯುತ್ತಾ ಇವೆ ಎನ್ನುವ ಹಾಗೆ ನೀವು ಹೇಳುತ್ತಾ ಇದ್ದೀರಿ. ಹೌದು, ಕೆಲವೊಮ್ಮೆ ಹಾಗಾಗುತ್ತದೆ. ಹೇಗೆ? ತನ್ನ ಕರ್ಮವನ್ನು ಅನುಭವಿಸಿ ಯಾರು ಸಾಯುತ್ತಾನೋ ಅವನ ಹಿಂಭಾಗದಲ್ಲಿರುವವ ಯೋಚನೆ ಮಾಡುವುದು ಹೇಗೆ? ಅವನ ಕರ್ಮವನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಕಡೆಗೆ ಸಾಯುತ್ತಾನೆ. ತಾನು ತನ್ನ ತಂದೆ ಮಾಡಿದಂತ ಕರ್ಮವನ್ನು ದೂರ ಮಾಡಬೇಕು ಎನ್ನುವ ಹಾಗೆ ಯೋಚಿಸಿ ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಅವನ ಮೈಯಲ್ಲಿರುವಂತಹ ಕೊಳೆ ಹೋಗುವುದೇ ಹೊರತು ತಂದೆ ಸ್ವರ್ಗಕ್ಕೆ ಹೋಗುತ್ತಾನ? ಇಲ್ಲ. ಅವ ಮಾಡಿದಂತಹ ಧರ್ಮ ಕರ್ಮಗಳಿಗೆ ಅನುಗುಣವಾಗಿ ಅವ ಎಲ್ಲಿ ಸೇರಬೇಕು ಅಲ್ಲಿ ಸೇರ್ತಾನೆ. ಹಾಗಿದ್ರೆ ಇಂಥ ಹಾದಿಯನ್ನು ಮನುಷ್ಯನಾದವನು ಯಾಕೆ ಬಯಸ್ತಾನೆ? ಅವ ಧರ್ಮವನ್ನು ಗ್ಲಾನಿ ಎಸಗುತ್ತಾನೆ ಅಲ್ವೇ? ಹಾಗಿರುವಾಗ ಇಂಥ ಶಿಷ್ಟಾಚಾರಗಳು ನಾವು ಏನಾದ್ರೂ ಮಾಡಬೇಕು ಎನ್ನುವ ಹಾಗೆ ಯೋಚಿಸಿದ್ರೆ ಹೌದು, ಭಕ್ತಿ ಬೇಕು. ಭಕ್ತಿ ಇಲ್ಲದೆ ಶಕ್ತಿ ಮೂಡುವುದು. ನಮ್ಮಲ್ಲಿ ಈ ಮಾತನ್ನು ಆಡಿದೆ ಯಾಕೆ? ಜೀವಿಗಳು ಹುಟ್ಟುವಾಗ ಪಡೆದುಕೊಂಡು ಬರ್ತಾರೆ ವಿಧಿ ಬರಹವನ್ನ. ಆದ್ರೆ ಅದಕ್ಕೆ ಅನುಗುಣವಾಗಿ ಬೇಕಾದ್ದನ್ನು ಕೊಟ್ಟು ಬೇಡವಾದ್ದನ್ನು ತೆಗೆದು ವಿಧಿಯ ಹಣೆ ಬರಹವನ್ನು ತಿದ್ದಿ ಪ್ರಪಂಚದ ಜನರನ್ನು ಪೊರೆಯುವಂತಹ ದಾತಾರ ನೀವಾಗಿದ್ದೀರ. ಆದ್ದರಿಂದ ನಿಮ್ಮ ಪಾಲನೆಯಲ್ಲಿರುವಂತಹ ಜನರು ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ ಎನ್ನುವ ಕಾರಣದಿಂದಾಗಿ ನಿಮ್ಮಲ್ಲಿ ಈ ಮಾತನ್ನು ಹೇಳುತ್ತಾ ಇದ್ದೆ. ಈ ನೀವು ಹೇಳಿದ ಬಗೆ ಹೇಗೆ? ಸೇತುವೆಯೊಂದು ಉಂಟು, ಸೇತುವೆಯಲ್ಲಿ ನಡೆದುಕೊಂಡು ಹೋಗಬಹುದು. ಹಾಗಂತ ಹೇಳಿ ಸೇತುವೆ ಉಂಟಾಗುವಂತ ಭಯ, ಆ ಭಯದಿಂದ ವೈಪರೀತ್ಯ ಉಂಟಾಗುವಾಗ ಅವ ಕೆಳಗೆ ಬಿದ್ದು ಹೋಗಬಹುದು. ಅದಕ್ಕೆ ಬದಿಯಲ್ಲಿ ಒಂದು ಬಿದಿರ ತುಂಡನ್ನು ಇಟ್ಟರು ಸರಿ. ಅದು ಉಂಟು ಅಂತವ ಈ ಕೈಯಲ್ಲಿ ಹಿಡಿದು ನಡೀತಾನೆ. ಯಾಕೆ? ಅದು ಹಾಗಂತ ಹೇಳಿ ಅವನ ಮನಸ್ಸಲ್ಲಿ ಏನು ಆತ್ಮವಿಶ್ವಾಸ ಅದು ಉಂಟು ಎನ್ನುವ ಹಾಗೆ ನಿಜವಾಗಿಯೂ ಸೇತುವೆ ಎನ್ನುವುದು ಗಟ್ಟಿ ಮುಟ್ಟಾಗಿರ್ತದೆ. ದೇವ್ರೆ, ಈಗಲೂ ಅಷ್ಟೇ ಈ ಒಂದು ಆತ್ಮವಿಶ್ವಾಸದ ಮಾತನ್ನು ನನ್ನಲ್ಲಿ ಆಡಿದ್ರೆ ನಾ ಲೋಕ ಸಂಚಾರಕ್ಕೆ ಮುಂದುವರಿಸ್ತೇನೆ. ಹೌದಲ್ಲ? ಇಷ್ಟೆಲ್ಲ ಹೇಳಿದ್ದು ಯಾಕೆ? ನೀವು ಸಂತೋಷವಾಗಿ ನೆಮ್ಮದಿಯಿಂದ ಇಲ್ಲಿ ಬಂದು ಹೇಳಿದ್ದರು. ಯಾವುದೇ ಕಷ್ಟಗಳಿಲ್ಲದೆ ನಾನು ನಿರ್ಮೂಲನೆ ಮಾಡುತ್ತೇನೆ ಎನ್ನುವ ಹಾಗೆ ಯೋಚಿಸಿ ನನ್ನ ನಂಬಿಕೆಯಿಂದ ಇಲ್ಲಿಂದ ತೆರಳಿ ಬೇರೆ ಏನೆಲ್ಲ ಮಾಡಬೇಕು ನಾನು ಯೋಚನೆ ಮಾಡಿದಂತೆ ನಡೆಸ್ತೇನೆ. ಜಯ ಜಯ ಲಕ್ಷ್ಮಿ, ಕೇಳಿದ್ದೀಯಾ? ಏನು? ಹೌದು, ಧರ್ಮಕ್ಕೆ ಗ್ಲಾನಿಯಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಇದೆ. ಅಧರ್ಮವನ್ನು ಮೆಟ್ಟಿ ನಿಲ್ಲಬೇಕು ಅಂತಾದ್ರೆ ವಿಶೇಷವಾದಂತಹ ಶಕ್ತಿಯ ಪ್ರಕಟಣೆ ಈ ಭೂಮಿಯಲ್ಲಿ ಆಗಬೇಕು. ಅದಕ್ಕಾಗಿ ಯೋಚಿಸಿದ್ದೇನೆ, ಅದನ್ನು ಮಾಡಿ ತೋರಿಸ್ತೇನೆ. ನನ್ನೊಂದಿಗೆ ಇದ್ದು ಅದನ್ನು ನೋಡುತ್ತಾ ಇರು. ಆಯ್ತು
ಕ್ಷೇತ್ರ ಸೂರ್ಯದೇವ ಹಾಗೂ ಛಾಯಾ ಇರಲಿ ಹುಟ್ಟಿಕೊಂಡವರೇ ಈ ಶನಿ ಯಾಕೆ ಹುಟ್ಟಾಯಿತು ಈ ಬಗ್ಗೆ ಚಿಂತಿಸಿದವಾಗ ನಾನು ಕಂಡುಕೊಂಡಂತಹ ಸತ್ಯವಾದರೂ ಏನು ಲೋಕಾಧ್ಯಕ್ಷರಾದಂತಹ ಶ್ರೀಮನ್ನಾರಾಯಣ ಸಂಕಲ್ಪವೇ ಸರಿ ಯಾಕೆ ಸೃಷ್ಟಿ ಲೋಕದ ವ್ಯವಸ್ಥೆಯನ್ನು ಹತೋಟಿಗೆ ತರುವಲ್ಲಿ ಸಂಕಲ್ಪಿಸಿದ್ದಾನೆ. ಹೇಗಿದೆ ಪ್ರಪಂಚ? ಹೇಳುವವರಿಲ್ಲ, ಕೇಳುವವರಿಲ್ಲ. ಅನ್ಯಾಯ ಅಧರ್ಮಗಳ ತವರೂರಾಗಿ ಹೋಗಿದೆ. ಇದನ್ನೆಲ್ಲ ನಿಯಂತ್ರಿಸಬೇಕು ಎಂದರೆ ತ್ರಿಮೂರ್ತಿಗಳೇ ಧರೆಗಿಳಿಯುವುದಕ್ಕೆ ಸಾಧ್ಯವೇ? ಆಹಾ, ಅದಕ್ಕಾಗಿಯೇ ನಮ್ಮ ಸೃಷ್ಟಿ. ಹಾಗೆಂದು ಕಣ್ಣು ಬಿಟ್ಟಾವಾಗ ನೋಡಿದ್ದೆ ಹೋದರು ಏನು? ಭಯ ಹುಟ್ಟಬೇಕು, ದೇವರಲ್ಲಿ ಭಕ್ತಿಯನ್ನು ಮೂಡಬೇಕು. ಭಕ್ತಿ ಎಂಬುದು ಭಯದಿಂದಲೇ ಎಂಬ ಸತ್ಯವನ್ನು ಅರಿತಂತಹ ನಾರಾಯಣ ನನ್ನನ್ನು ಸೃಷ್ಟಿಸಿ ಮೂಲಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ನನ್ನದಾದಂತಹ ಪರಾಕ್ರಮ ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿಯೋ ಅಲ್ಲ ಹೀಗೆ ನೋಡಿದ್ದು ಏನು. ಒಮ್ಮೆ ತಂದೆಯಾದಂತಹ ಸೂರ್ಯದೇವನನ್ನೇ ನೋಡಿದ್ದೇನೆ, ಕುಷ್ಠರೋಗ ಪ್ರಾಪ್ತವಾಯಿತು. ಅರುಣ ಹೇಳವನಾದ ಸೂರ್ಯನ ರಥದ ಕುದುರೆಗಳು ಕಣ್ಣು ಕಾಣದೆ ಹೋದವು. ಹಾಗೆಂದು ಮುಂದೆ ನಾನು ಮಾಡಿದಾದರೆ ಏನು? ತಂದೆಯನ್ನೇ ದೃಷ್ಟಿ ಇಳಿಸಿದವಾಗ ಈ ರೀತಿಯಾದಂತಹ ಪರಿಣಾಮಗಳನ್ನು ಕಂಡಾವಾಗ ಆ ಬಳಿಕ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವನನ್ನು ದೃಷ್ಟಿಟ್ಟು ನೋಡಿದೆ. ಬ್ರಹ್ಮದೇವ ಒಂದು ತಲೆಯನ್ನೇ ಕಳೆದುಕೊಂಡಿದ್ದಾರೆ ಎಂಬಲ್ಲಿಗೆ ಶನಿಯ ಪ್ರಭಾವವೇನು ಎಂಬುದು ಅವರಿಗೂ ಗೊತ್ತಾಗಿದೆ. ಆ ಬಳಿಕ ಮಾಡಿದಾದರೆ ಏನು?
ಏನು ಮಾಡೋಣ? ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಗೆ ತಾಗಿದ್ದಾಯ್ತು. ಕಿರಿಯಾನಂದ ಶ್ರೀನಾರಾಯಣನಲ್ಲಿದೆ ಹೋಗಲೇ. ನನ್ನ ಸೃಷ್ಟಿಗೆ ಕಾರಣ ಅವನಿದ್ದಾನೆ. ಅವನ ಸಂಕಲ್ಪದಿಂದಲೇ ನನ್ನ ಸೃಷ್ಟಿಯಾಗಿದೆ. ಹಾಗೆಂದು ಅವನನ್ನು ಬಿಡಿಸುವುದಕ್ಕಾಗುವುದಿಲ್ಲ. ಹಾಗಿದ್ದರೆ ಮುಂದೆ ಏನು? ವಿಜ್ಞಾನವ ಕೈಲಾಸದಲ್ಲಿ ಪರಮೇಶ್ವರ ದೇವರು ಇವರಿಗೊಮ್ಮೆ ತಾಗಬೇಕು. ಅದಕ್ಕಾಗಿ ವಾಯಸವನ್ನು ದೇವರಲ್ಲಿಗೆಲ್ಲ ಹೋಗುವಾಗ ಹಾಗೆ ಹೋಗುವಾಗ ವಾಯಸವನ್ನು ಏರಿ ಹೋದ್ರೆ ನನ್ನ ದೊಡ್ಡ ಸ್ಥಿತಿ ಅಂತ ಆಗ್ತದೆ. ಹಾಗಾಗಬಾರದು. ದೇವರಲ್ಲಿಗೆ ಹೋಗುವುದು ತಾನೆ ನನ್ನದಾದಂತಹ ಕುಂದು ಕಾಲಿನಲ್ಲೇ ಕೈಲಾಸವನ್ನು ಏರಿ ಮುಂದೆ